ನನಗೆ ಕುಮಾರಸ್ವಾಮಿ ಸುದ್ದಿನೂ ಬೇಡ, ಸುಮಲತಾ ಅವರ ಸುದ್ದಿನೂ ಬೇಡ. ನಮ್ಮ ಗಮನ ಇರುವುದು ಮೇಕೆದಾಟು ವಿಚಾರ ಮಾತ್ರ ಎಂದು ಉಡುಪಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ಅವರು ಉಡುಪಿಯಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದರು. ಮೇಕೆದಾಟು ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಸ್ಟಾಲಿನ್ಗೆ ಪತ್ರ ಬರೆಯುವುದು ಸರಿಯಲ್ಲ. ಮೊದಲು ಟೆಂಡರ್ ಕರೆದು ಮೇಕೆದಾಟು ಡ್ಯಾಂ ಕಟ್ಟುವ ಕೆಲಸ ಮಾಡಿ. ಡ್ಯಾಂ ವಿಚಾರದಲ್ಲಿ ಏರುಪೇರು ಇದ್ರೆ ಅದಕ್ಕೊಂದು ತಂಡ ಇದೆ. ತಂಡದ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿ ಎಂದು ಡಿಕೆಶಿ ಹೇಳಿದರು. ಕಾಂಗ್ರೆಸ್ ವಲಸೆ ಶಾಸಕರ ಮರು ಸೇರ್ಪಡೆ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಕೆ ಶಿವಕುಮಾರ್ ಅವರು, ಈ ಬಗ್ಗೆ ನಾನು ಸದ್ಯ ಪ್ರತಿಕ್ರಿಯೆ ನೀಡುವುದಿಲ್ಲ, ಆಮೇಲೆ ಈ ವಿಚಾರ ಮಾತಾಡೋಣ ಎಂದರು. ಆಮೇಲೆ ಅವರಿಗೆ ಮನೆಗಳನ್ನು ಕಟ್ಕೊಳ್ಳಿಕ್ಕೆ CRC ಹೆಸರಲ್ಲಿ ಹೊಸದಾಗಿ ಬಂದು ಅವನ್ನೆಲ್ಲ ಉಪಲಬ್ಸ್ತಾ ಇರೋದು ಕೆಲಸ ಅದಕ್ಕೆಲ್ಲ ಕೂಡ ಅವ್ರಿಗೆ ನಾವು ರಕ್ಷಣೆಯನ್ನು ನಾವು ಕೊಡಬೇಕಾಗುತ್ತೆ. ಆಮೇಲೆ ಗ್ಯಾರಂಟಿ ಸ್ಕೀಮ್ ಏನಿದೆ, ಪಾಪ ಅವ್ರಿಗೆ ಸಮುದ್ರನ ಗ್ಯಾರಂಟಿ ಕೊಡಬೇಕಾಗ್ತದೆ. ಅವ್ರ ವ್ಯವಸಾಯನೇ ಮೀನುಗಾರಿಕೆ ವ್ಯವಸಾಯನೇ ನೀರು, ಸಮುದ್ರ, ಮಳೆ. ಸೊ ಅವ್ರು ಯಾರು ಆಸ್ತಿವಂತರು ಯಾರು ಕೊಡ್ಬೋದು, ಬಟ್ ನಾವು ಸರ್ಕಾರನೇ ಗ್ಯಾರಂಟಿಗಾಗಿ ನೀತಿಯಾಗಿ ಅವರಿಗೆ ಸಾಲಗಳನ್ನು ಕೊಡಿಸಿ ಅವರ ವೃತ್ತಿಯನ್ನು ಉಳಿಸೋದು ಕೆಲಸ. ಫಸ್ಟು ನಮ್ಮದು ಒಬ್ಬ ಮೀನುಗಾರ ಇದ್ದರೆ ಅವನಿಂದ 10 ಜನ ಇದ್ದಾರೆ, ಅದನ್ನು ನಾವು ತಲೆಗೆ. ಆಮೇಲೆ ಅವನ ವೃತ್ತಿಯನ್ನು ಸ್ವಾಭಿಮಾನದ ಬದುಕನ್ನು ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಸರ್ಕಾರ ಗೌರವ ಕೊಟ್ಕೊಂಡು ಅದಕ್ಕೆ ಉತ್ತೇಜನವನ್ನು ಕೊಟ್ಕೊಂಡು ನಾನು ಕುಮಾರಸ್ವಾಮಿ ಬೇಡ, ಸುಮಲತಾ ಬೇಡ, ನಮ್ಮ ಬಗ್ಗೆ ಸರ್ಕಾರ ಅವರಿಗೆ ಕಾಗದ ಪತ್ರ ಸರಿ ಇಲ್ಲ. ಫಸ್ಟು ಮೊದಲು ನೀವು ನಿಂತ್ಕೊಂಡು ಡ್ಯಾಮ್ನ ಟೆಂಡರ್ ತೆಗೆದುಬಿಟ್ಟು ಇದನ್ನು ಮೇಕೆದಾಟು ಕಟ್ಟೋದು ಕೆಲಸ ಮಾಡ್ತಾರೆ. ಅಲ್ಲಲ್ಲಿ ಏನಾದ್ರು ಡ್ಯಾಮಲ್ಲಿ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಆದಂಥ ಒಂದು ವಿಚಾರ ಇದೆ, ಅದೇ ಒಂದು ಟೀಮ್ ಇದೆ, ಅದನ್ನು ಸಾರ್ಟ್ ಔಟ್ ಮಾಡಿ. ರಾಜ್ಯಕ್ಕೆ ನೂತನ ರಾಜ್ಯಪಾಲರ ನೇಮಕ ವಿಚಾರದ ಬಗ್ಗೆ ಮಾತನಾಡಿದ ಡಿಕೆಶಿ ಅವರು, ಹೊಸದಾಗಿ ಬಂದವರಿಗೆ ನಾನು ಸ್ವಾಗತ ಮಾಡುತ್ತೇನೆ. ಹೊಸ ರಾಜ್ಯಪಾಲರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ನಿರ್ಗಮಿತ ರಾಜ್ಯಪಾಲರು ತಮ್ಮ ಕೈಲಾದ ಕೆಲಸ ಮಾಡಿದ್ದಾರೆ. ರಾಜಕೀಯವಾಗಿ ನಮಗೆ ಸಾಕಷ್ಟು ಭಿನ್ನಾಭಿಪ್ರಾಯ ಇರಬಹುದು. ಭೇಟಿ ಮಾಡಲು ಬಯಸಿದ್ದಾಗಲೆಲ್ಲ ನಮ್ಮನ್ನು ಅವರು ಕರೆದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಜೊತೆ ಚರ್ಚೆ ಮಾಡಿದ್ದಾರೆ. ಉಳಿದಂತೆ ಪೊಲಿಟಿಕಲ್ ಬಾಸ್ಗಳು ಹೇಳಿದಂತೆ ಮಾಡಿದ್ದಾರೆ ಎಂದು ಹೇಳಿದರು. ಬಂದವ್ರಿಗೆ ಸ್ವಾಗತ ಮಾಡ್ತಾ ಇದ್ದೇನೆ, ಅಭಿನಂದಿಸ್ತೇನೆ. ಹೋಗೋರು ಕೂಡ ಅವ್ರಿಗೆ ನಾವೆಲ್ಲ ಕೆಲಸ ಮಾಡಿದ್ದಾರೆ. ರಾಜಕೀಯವಾಗಿ ಕೆಲವು ನಮಗೆ ಬೇಕಾದಷ್ಟು ಭಿನ್ನಾಭಿಪ್ರಾಯಗಳು, ಬಟ್ ನಾವು ಯಾವಾಗ ಅವ್ರು ಭೇಟಿ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆಲ್ಲ ಕೂಡ ಅವರು ನಮಗೆ ಕರೆದಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಮಿಕ್ಕಿದ್ದು ಅವ್ರ ಪೊಲಿಟಿಕಲ್ ಬಾಸಸ್ ಏನೇನು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.